ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವುದು ನಿಶ್ಚಿತವಾಗಿತ್ತು ಎಂದು ಮಂಗಳೂರು ಉತ್ತರ ವಿಧಾನಸಭಾ ಶಾಸಕ ಡಾಕ್ಟರ್ ಭರತ್ ಹೇಳಿದರು. ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಯಶಸ್ವಿಯಾಗಿ ಮುಗಿದ ಬಳಿಕ ಮತ ಎಣಿಕೆ ಕೇಂದ್ರಕ್ಕೆ ಆಗಮಿಸಿದ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಭರತ್ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಲು ಕಾರಣ ಕಾರ್ಯಕರ್ತರು ಎಲ್ಲ ಮತದಾರರಿಗೂ ಅಭಿನಂದನೆ ಸಲ್ಲಿಸಿದರು. ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ 20 ವಾರ್ಡ್ಗಳ ಪೈಕಿ 20 ವಾರ್ಡ್ಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಇದು ನಿಶ್ಚಿತ ಗೆಲುವಾಗಿದೆ. ಈ ಹಿಂದೆ ನಾನು ಮಾಧ್ಯಮಗಳಲ್ಲಿ ಹೇಳಿದಂತೆ ಬಿಜೆಪಿ ಹೆಚ್ಚಿನ ಸ್ಥಾನ ಗಳಿಸಲಿದೆ. ಅದು ನಿಜವಾಗಿದೆ. ಮುಂದಿನ ದಿನಗಳಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ವಾರ್ಡ್ಗಳ ಅಭಿವೃದ್ಧಿಗೆ ಹೆಚ್ಚಿನ ಶ್ರಮ ವಹಿಸುತ್ತೇವೆ. ಬಿಜೆಪಿ ಜನರಿಗೆ ಕೊಟ್ಟ ಭರವಸೆಯನ್ನು ಈಡೇರಿಸಲಿದೆ ಎಂದು ಹೇಳಿದರು. ಇದು ಬಿಜೆಪಿಯ ಕಾರ್ಯಕರ್ತರ ಬಿಜೆಪಿ ಪಕ್ಷದ ಮೇಲೆ ಅಭಿಮಾನ ಇಟ್ಟು ಮತದಾನ ಮಾಡಿದಂಥ ಮತದಾರರ ಗೆಲುವಿದು. ನಿನ್ನೆ ನಾನು ವೋಟ್ ಹಾಕ್ಲಿಕ್ಕಿಂತ ಮುಂಚೆ ಮಾಧ್ಯಮರು ಕ್ವಶನ್ ಕೇಳಿದೆ. ಮಂಗಳೂರು ನಗರ ಉತ್ತರದಲ್ಲಿ 22 ಸೀಟು ನನ್ನ ಹತ್ರ ಉಂಟು. 22ರಲ್ಲಿ 22 ಗೆಲ್ತೇವೆ, ಆದರೆ 2 ಆಚೆ ಆಗ್ಬೋದು ಅಂತ ಹೇಳಿದೆ. ಇವತ್ತು 22ರಲ್ಲಿ 20 ಗೆದ್ದಿದ್ದೇವೆ. ಜನ ಅಭೂತಪೂರ್ವವಾದ ಒಂದು ಆಶೀರ್ವಾದ ನಮಗೆ ಕೊಟ್ಟಿದ್ದಾರೆ, ಗೆಲುವನ್ನು ಸಾಧಿಸಿದ್ದಾರೆ. ಇನ್ನು ಮುಂದೆ ನಮಗೆ ಕೆಲಸ ಮಾಡಲಿಕ್ಕೆ ಉತ್ಸಾಹ ಜಾಸ್ತಿ ಆಗಿದೆ, ಆಸ್ಪದವನ್ನು ಜನ ಕೊಟ್ಟಿದ್ದಾರೆ. ಪ್ರಣಾಳಿಕೆದ ಅಂಶ ಏನುಂಟು, ಪ್ರಣಾಳಿಕೆ ಹಾಕಿದ್ದು ನಾವು ನೆರವೇರಿಸಬೇಕಂತಲೇ ಹಾಕಿದ್ದು. ಪ್ರಣಾಳಿಕೆಯಲ್ಲಿ ಏನೆಲ್ಲ ಅಂಶ ಉಂಟು ಖಂಡಿತ ಅದ್ರ ಹಿಂದೆ ಹೋಗಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಖಂಡಿತ.